ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಬಿಗು ಭದ್ರತೆ ಕೈಗೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿ ಇರುವ ಎಲ್ಲಾ ಹೈವೇ ಪೆಟ್ರೋಲ್ ಹೊಯ್ಸಳ ವಾಹನಗಳು ಕಡ್ಡಾಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗಸ್ತಿನಲ್ಲಿಡಲಾಗಿದೆ ಅಂತ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರು, ವೀಲಿಂಗ್ ಮಾಡುವವರು ಹಾಗೂ ಇತರ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಎಲ್ಲಾ ಹೋಮ್ ಸ್ಟೇಗಳು, ಹೋಟೆಲ್ಗಳು, ರೆಸಾರ್ಟ್ಗಳು, ಪಬ್ಗಳು, ಬಾರ್ಗಳನ್ನು ಪರಿಶೀಲಿಸಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕ್ರಮ ವಹಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಬುಕ್ಕಿಂಗ್ಗಳು, ವೆಬ್ ಪುಟಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಸಾರ್ವಜನಿಕ ಪಾರ್ಟಿಗಳಿಗೆ ಪೊಲೀಸರ ಅನುಮತಿ ಪಡೆದುಕೊಂಡಿರಬೇಕು ಅಂತ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. 3 ಡ್ರೋನ್ ಕ್ಯಾಮೆರಾ, 10 ಹೆಚ್ಚುವರಿ ಪೆಟ್ರೋಲಿಂಗ್ ವಾಹನಗಳನ್ನು ಆಯ್ದ ಸ್ಥಳಗಳಲ್ಲಿ ಒಟ್ಟು 13 DAR ತುಕಡಿ ಹಾಗೂ 2 KSRP ತುಕಡಿ ನಿಯೋಜಿಸಲಾಗಿದೆ ಅಂತ ಎಸ್ಪಿ ಹೇಳಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಗಳು ಆಗಬಾರದು ಅಂತ ಉದ್ದೇಶಕ್ಕೆ ಈ ತರ ಹೋಮ್ ಸ್ಟೇಗಳು ಮತ್ತು ಈ ತರ ಇವೆಂಟ್ಸ್ ಅನ್ನು ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತಿದ್ವಿ. ಪಬ್ಗಳಲ್ಲಿ, ಬಾರ್ಗಳಲ್ಲಿ ಮತ್ತೆ ಜಾಸ್ತಿ ಯುವಕರು ಸೇರುವಂತ ಏರಿಯಾಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತೆ ಬೇರೆ ಅಕ್ರಮ ಚಟುವಟಿಕೆಗಳು ಆಗಬಾರ್ದು ಮತ್ತೆ ಸೇಫ್ ಆಗಿ ಇರಬೇಕು ಅಂತಿದ್ದಕ್ಕೆ ಮಹಿಳಾ ಸಿಬ್ಬಂದಿಗಳನ್ನು ಹೆಚ್ಚಿನ ನಂಬರಲ್ಲಿ ನಾವು ನೇಮಕ ಮಾಡ್ತಿದ್ದೀವಿ. ಇದಲ್ಲದೆ ನಮ್ಮ ಸಿಬ್ಬಂದಿಗಳು ನಾವು ಮಫ್ತಿಯಲ್ಲಿ ಗುಪ್ತವಾಗಿಯೂ ಬೇರೆ ಬೇರೆ ಕಡೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ. ಓವರ್ ಆಲ್ ಸಿಚುವೇಶನ್ ಅಸೆಸ್ ಮಾಡೋಕ್ಕೆ ನಮ್ಮದು ಆದ್ಯತೆ ಈ ಬಂದೋಬಸ್ತಲ್ಲಿ ಇಂಪಾರ್ಟೆಂಟ್ ಪ್ರಯಾರಿಟಿ ಇರುವಂಥದ್ದು ಎಲ್ಲ ರೀತಿಯಲ್ಲಿ ಇರುವಂಥದ್ದು. ಆಫ್ಕೋರ್ಸ್ ಕಾಲು ತುಳಿತ ಆಗಬಾರ್ದು, ಜಾಸ್ತಿ ಜನ ಸೇರುವಂಥ ಕಡೆ ಸಮಸ್ಯೆಗಳಾಗಬಾರ್ದು. ಇದು ನಮ್ಮದೊಂದು ಸ್ಟ್ಯಾಂಡರ್ಡ್ ಪ್ರಯಾರಿಟಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸುರಕ್ಷೆ, ಅದೇ ರೀತಿ ಪ್ರವಾಸಿಗಳು ಯಾರಾದ್ರು ಬಂದರೆ, ಇನ್ಕ್ಲೂಡಿಂಗ್ ಫಾರಿನರ್ ಯಾರಾದ್ರು ಇಲ್ಲಿದ್ರೆ ಅವ್ರದ್ದು ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಇದೆ. ಅದಕ್ಕೆ ತಕ್ಕದಾಗಿನೂ ಹೋಮ್ ಸ್ಟೇಗಳು ಮತ್ತು ಪೊಲೀಸ್ ಸ್ಟೇಷನ್ ಲಿಮಿಟ್ಗಳಲ್ಲಿ ಅವರು ಸಭೆ ಕರೆದು ಮಾತಾಡಿ ಕೋಆರ್ಡಿನೇಷನ್ ನಡೀತಾ ಇದೆ. ಇದಲ್ಲದೆ ಕರಾವಳಿ ಕಾವಲ್ಪಡೆ ಒಟ್ಟಿಗೆನೂ ನಾವು ಚರ್ಚೆ ಮಾಡಿ ಅವರೊಟ್ಟಿಗೇನು ಅಡಿಷನಲ್ ಸೇಫ್ಟಿ ಮೆಷರ್ಸ್ ಬೀಚ್ ಸೈಡಲ್ಲಿ ಏನು ಮಾಡಬೇಕಂತ ಅದರ ಬಗ್ಗೆನೂ ನಾವು ಚರ್ಚೆಗಳು ಮಾಡಿದ್ದೀವಿ, ನಿರ್ಧಾರಗಳು ತಗೊಂಡಿದ್ದೀವಿ. ಈ ಸತಿ ಇನ್ನೊಂದು ಅಡಿಷನಲ್ ಏನಂತ ಹೇಳಿದ್ರೆ, ಈಗ ಅಕ್ಕಪಡೆ ಅಂತ ಹೇಳಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಕಾರ್ಯಕ್ರಮ ಇದೆ. ನಮ್ಮ ಇವರನ್ನು 4 ಜನ ಮಹಿಳಾ ಸ್ಟಾಫ್ ಅನ್ನು ಡಿಪ್ಲಾಯ್ ಮಾಡಿಕೊಂಡು ಅದು ಅಫಿಷಿಯಲ್ ಚಾಲನೆ ಇನ್ನೊಂದು 2-3 ದಿನದಲ್ಲಿ ಆಗ್ತದೆ. ಬಟ್ ಈಗ ಅರ್ಜೆಂಟ್ ಇರೋದ್ರಿಂದ ಅವ್ರದ್ದು ನಾವು ಡಿಪ್ಲಾಯ್ ಮಾಡ್ತೀವಿ. ಅಕ್ಕಪಡೆ ಅವ್ರದ್ದು ಜೀಪು ಬಂದಿದೆ. 4 ಜನ ಹೋಮ್ ಗಾರ್ಡ್ಸ್ ಅನ್ನು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಅವರನ್ನು ಸಹ ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಅಲ್ಲಿ ಕ್ರೌಡ್ ಇರುವಂಥ ಏರಿಯಾಗಳಲ್ಲಿ ಮಹಿಳೆಯರ ಸುರಕ್ಷಿತತ್ವ ಅಂತ ನಿಟ್ಟಿನಲ್ಲಿ ನಾವು ಡಿಪ್ಲಾಯ್ಮೆಂಟ್ ಮಾಡ್ತೀವಿ. ಎಲ್ಲದೂ ಮೀರಿ ಏನಾದರೂ ಸಮಸ್ಯೆಗಳಿದ್ರೆ ಎಲ್ಲ ಸಾರ್ವಜನಿಕರ ಹತ್ರ ನನ್ನ ವಿನಂತಿ 112ಗೆ ಕರೆ ಮಾಡಿ. ಮತ್ತೆ ಅಡಿಷನಲಿ DC ಆಫೀಸಿಂದ 10 ವಾಹನಗಳು ಕೊಟ್ಟಿದ್ದಾರೆ. ಮತ್ತು ನಮ್ಮ ಎಲ್ಲ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಇದೆಲ್ಲ ಆಕ್ಟಿವ್ ಆಗಿ ಡ್ಯೂಟಿಯಲ್ಲಿ ಇರ್ತದೆ. ಎಲ್ಲ ಕಡೆಯೂ ಪೊಲೀಸಿಗೆ ವಿಸಿಬಲ್ ಆಗಿರಬೇಕು ಅಂತ ರೀತಿಯಲ್ಲಿ ನಾವು ಬಂದೋಬಸ್ತ್ ಮಾಡ್ತಿದ್ದೀವಿ. ಏನು ಅಹಿತಕರ ಘಟನೆಗಳಾಗದೆ ನೋಡೋದಕ್ಕೆ ಎಲ್ಲ ರೀತಿಯಲ್ಲಿರುವಂತಹ ಪ್ರಿಪರೇಷನ್ ನಾವು ಮಾಡಿದ್ದೀವಿ ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೇನೆ.